ಪ್ರಿಯರೇ, ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಇಂದಿನ ಸರಳ ತಾತ್ಪರ್ಯವನ್ನು ಕೇಳೋಣ. ಗೋಳಾಡಲುಂ ಬೇಡ, ಲೋಲಾಪ್ತಿಯುಂ ಬೇಡ, ಬಾಳು ಪರಚೇತನದ ಕೇಳಿ ಎಂದು ಎಣಿಸಿ, ಬಾಳು ಪರಚೇತನದ ಕೇಳಿ ಎಂದು ಎಣಿಸಿ, ಪಾಲಿಗನು ನೀನು ಅದರ ಒಳು ಎನಿಪಂತೆ ಬಾಳುತ್ತಿರು. ಪಾಲಿಗನು ನೀನು ಅದರ ಒಳು ಎನಿಪಂತೆ ಬಾಳುತ್ತಿರು. ಕೇಳಿಯುಂ ಧರ್ಮವೆಲೋ, ಕೇಳಿಯುಂ ಧರ್ಮವೆಲೋ ಮಂಕುತಿಮ್ಮ. ಡಿ ವಿ ಜಿಯವರು ಈ ಮೇಲಿನ ಕಗ್ಗದಲ್ಲಿ ಗೋಳಾಡುವುದು ಬೇಡ, ಆದರೆ ಸಂಪೂರ್ಣವಾಗಿ ವಿಷಯಾಸಕ್ತಿಗಳಲ್ಲಿ ಮುಳುಗಿರುವುದು ಬೇಡ. ಒಂದು ಮಧ್ಯದ ಗತಿಯನ್ನು ಅನುಸರಿಸು. ಈ ಬಾಳು ಒಂದು ಪರಚೇತನದ ಆಟವೆಂದುಕೊಂಡು ನೀನು ಅದರಲ್ಲಿ ಪಾಲ್ಗೊಳ್ಳುತ್ತಿರುವಂತೆ ಬಾಳುತ್ತಿರು. ಈ ಆಟವನ್ನು ಆಡುವುದು ಒಂದು ಧರ್ಮವೇ ಹೌದು ಎನ್ನುವುದನ್ನು ಹೇಳುತ್ತಾರೆ. ಇದನ್ನು ಇನ್ನಷ್ಟು ನಾವು ಸರಳವಾಗಿ ಗಮನಿಸುವುದಾದರೆ, ಈ ಜಗತ್ತಿನಲ್ಲಿ ಸಾವಿರಾರು ಸಮಸ್ಯೆಗಳಿದ್ದಾವೆ. ಈ ಎಲ್ಲ ಸಮಸ್ಯೆಗಳನ್ನು ಕಂಡಿರುವಂಥ ಮನುಜ ಅವನ ಗೋಳಾಟ ಹೇಳತೀರದು. ಎಷ್ಟೋ ಬಾರಿ ಅವನ ಜೀವನದ ಬಗ್ಗೆ ಆಸಕ್ತಿ ಮೂಡುವುದೂ ಇದೆ, ನಿರಾಸಕ್ತಿ ಮೂಡುವುದೂ ಇದೆ. ಇವೆಲ್ಲದರ ನಡುವೆ ಈ ಭಗವಂತ ಈ ಬಾಳನ್ನು ಕೊಟ್ಟಿದ್ದಾನೆ. ಈ ಬಾಳು ಎಷ್ಟು ಕಷ್ಟವಾಗಿದೆ, ಎಷ್ಟು ದುಃಖತಪ್ತವಾಗಿದೆ, ಯಾಕಾಗಿ ಈ ಬಾಳನ್ನು ಕೊಟ್ಟಿದ್ದಾನೆ ಎನ್ನುವ ಬಗ್ಗೆ ಕೂಡ ಅವನು ಪರಿತಪಿಸುವುದೂ ಇದೆ. ಭಗವಂತ ಕೊಟ್ಟಿರುವ ಪಾತ್ರವನ್ನು ಹೇಗೆ ನಿರ್ವಹಿಸುತ್ತಾನೆ ಎನ್ನುವುದರ ಮೇಲೆ ಇವನ ಬದುಕು ನಿರ್ಧಾರವಾಗಿರ್ತದೆ. ಎಷ್ಟೋ ಬಾರಿ ಆ ಸಿಕ್ಕಿರುವ ಬದುಕನ್ನು ನಾವು ಗಮನಿಸಿರುವುದಿಲ್ಲ. ಬೇರೆ ಬೇರೆ ಕಷ್ಟಗಳು ಇವೆ ಸತ್ಯ, ಆದರೆ ಸಿಕ್ಕಿರುವ ಬಾಳನ್ನು ಸುಂದರವಾಗಿ ಧರ್ಮಾನುಸಾರವಾಗಿ ನಾವು ಸ್ವೀಕಾರ ಮಾಡುವುದಿದೆಯಲ್ಲ, ಜೀವಿಸುವುದಿದೆಯಲ್ಲ, ಅದು ಶ್ರೇಷ್ಠವಾದದ್ದು, ಅದು ಸತ್ಯವಾದದ್ದು ಅಂತ ಗುಂಡಪ್ಪನವರು ಹೇಳುತ್ತಾರೆ. ಹೀಗಾಗಿ ಪರಮಾತ್ಮನ ಲೀಲೆಗಳು ನೂರಾರು ಸಾವಿರಾರು, ಹೇಳಲು ಅಸದಳಾದು. ಹಾಗಾಗಿ ನಮ್ಮ ಬದುಕನ್ನು ಸ್ವತಂತ್ರವಾಗಿ ನಾವು ನಿರ್ವಹಿಸುತ್ತಾ ನಮ್ಮ ಬದುಕಿನಲ್ಲಿ ಸಿಗುವಂಥ ಆಸೆಗಳು ಅವೆಲ್ಲವನ್ನು ಕೂಡ ಒಂದಾದ ಬಳಿಕ ಮತ್ತೊಂದು, ಮತ್ತೊಂದಾದ ಬಳಿಕ ಮಗದೊಂದು ಈಡೇರಿಸಿಕೊಳ್ಳುತ್ತಾ ಈ ಜಗತ್ತಿನ ಸತ್ಯ ಮಿಥ್ಯೆಗಳನ್ನೆಲ್ಲವೂ ಕೂಡ ನಾವು ದಾಟುತ್ತಾ ಒಂದು ಬಹುದೂರ ಸಾಗ್ತಾ ಇರ್ತೇವೆ. ಈ ಜಗತ್ತನ್ನು ಸೃಷ್ಟಿಸಿರುವಂಥ ಪರಮಾತ್ಮ ಅದೆಷ್ಟು ಕಷ್ಟಗಳನ್ನು ಕೊಟ್ಟಿರ್ತಾನೆ ಜೀವಿಗಳಿಗೆ. ಬೇರೆ ಬೇರೆ ವಿಧದಲ್ಲಿ ನಾವು ಭಗವಂತನನ್ನು ಬೈಯುವುದು ಇದೆ. ಆದರೆ ಒಂದಂತೂ ಸತ್ಯ, ಇಲ್ಲಿ ನಮ್ಮಲ್ಲಿ ಸುಖವಿದ್ದಾಗ ಭಗವಂತನ ನೆನಪಾಗುವುದಿಲ್ಲ. ನಮ್ಮಲ್ಲಿ ಸುಖವಿದ್ದಾಗ ನಮ್ಮ ಅಂದು ಬಂಧು ಬಳಗ ಯಾರ ನೆನಪೂ ಆಗುವುದಿಲ್ಲ. ಆದರೆ ನಮ್ಮಲ್ಲಿ ಕಷ್ಟ ಇದೆ, ಕಷ್ಟ ಬಂತು ಅಂತ ಆದಾಗ ನಾವು ದೇವರ ಬಗ್ಗೆ, ಅಂದು ಬಂಧು ಬಳಗದವರನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತನಾಡುವುದು ಇದೆ. ಆದರೆ ಅದು ಸರಿಯಾದದ್ದಲ್ಲ. ನಮಗೆ ಸಿಕ್ಕಿರುವ ಈ ಜೀವನದಲ್ಲಿ ಒಂದು ಒಳ್ಳೆಯ ಪಾತ್ರ ಇದೆಯಲ್ಲ, ಪರಕಾಯ ಪ್ರವೇಶವನ್ನು ಮಾಡೋಣ. ಸಿಕ್ಕಿರುವ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸೋಣ. ಕಷ್ಟವೋ ಸುಖವೋ ಯಾವುದಾದರೆ ಏನಂತೆ, ಒಳ್ಳೆಯ ನಟನೆಯನ್ನು ಮಾಡೋಣ, ಒಳ್ಳೆಯ ಅಭಿನಯವನ್ನು ಮಾಡೋಣ. ಪರಮಾತ್ಮ ಇಟ್ಟಿರುವಂಥ ಪಾತ್ರಕ್ಕೆ ಒಂದು ನ್ಯಾಯವನ್ನು ಕೊಡೋಣ. ಬದುಕಿನಲ್ಲಿರುವಂಥ ಗೋಳಾಟಗಳು ನೂರಾರು. ಜೀವನದಲ್ಲಿ ಅತಿಯಾದ ಆಸಕ್ತಿಯೂ ಇರಬಾರ್ದು ಮತ್ತು ಇರಬೇಕು. ಇವೆರಡು ರೀತಿಯ ದ್ವಂದ್ವಗಳಿದ್ದಾವೆ. ಹೀಗಾಗಿ ಪರಮಾತ್ಮನ ಆಟದಲ್ಲಿ ನಾವು ಕೇವಲ ಆಟ ಆಡುವುದಷ್ಟೇ, ಫಲಿತಾಂಶವೆಲ್ಲವೂ ಕೂಡ ಅವನಿಗೆ ಬಿಟ್ಟಿರುವಂಥದ್ದು. ಸಿಕ್ಕಿರುವ ಬಾಳನ್ನು ಸುಂದರವಾಗಿ ನಿರ್ವಹಿಸುತ್ತಾ ದೇವರಿಗೆ ಸಮನಾದುದನ್ನು, ದೇವರಿಗೆ ಇಷ್ಟವಾದುದನ್ನು, ನಮ್ಮ ಧರ್ಮಕ್ಕೆ, ಮುಖ್ಯವಾಗಿ ನಮ್ಮ ಮನಸ್ಸಿಗೆ ನಾವು ತೃಪ್ತಿ ಕೊಡಬೇಕು ಅಂಥ ಒಂದು ಜೀವನವನ್ನು ನಾವು ನೀವೆಲ್ಲರೂ ನಡೆಸೋಣ. ಧನ್ಯವಾದ. ಇನ್ನೊಂದು ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ.